ಬೂದು ಗ್ರಾಮದ ಸುಜೀರು ದತ್ತನಗರ ಶ್ರೀ ವೀರ ಹನುಮಾನ್ ಮಂದಿರದ 19ನೇ ವಾರ್ಷಿಕೋತ್ಸವ ನಡೆಯಿತು. ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂನ ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು. ನಿರಂತರವಾಗಿ ಚಲನಶೀಲವಾಗಿರುವುದು ಬದುಕು, ಅದನ್ನು ಚಲಿಸುವಂತೆ ಮಾಡುವುದು ಧರ್ಮ, ಧಾರಣೆಗೆ ಯೋಗ್ಯವಾಗಿರುವುದೇ ಧರ್ಮ, ಧರ್ಮ ಶ್ರದ್ಧೆಯ ಕೊರತೆಯಾದಾಗ ಬದುಕಿನಲ್ಲಿ ಏರುಪೇರು ಉಂಟಾಗುತ್ತೆ ಅಂತ ತಿಳಿಸಿದರು. ಶ್ರದ್ಧಾ ಕೇಂದ್ರಗಳ ಮೂಲಕ ಧರ್ಮ ಉದ್ದೀಪನಗೊಳಿಸುವ ಕಾರ್ಯ ಆಗಬೇಕಿದೆ ಎಂದರು. ಇನ್ನಿತ ಈ ಲೇಸಂದು ಪಣ್ಣಾಗ ಈಗ ಪಣ್ಪೇರು ಬದುಕು ಇಂಪಿನವು ಪರಪುನ ನೀರುದ ಲೆಕ್ಕ ನಿರಂತರವಾದ ಪರತೊಂದುಪುನ ಓವ ಅವು ಬದುಕು ಪಂಡೇರು. ಆ ಪರಪುಲೇಕ ಮನ್ಪಣೆ ಓವೊಂದಿಗೆ ಎಂಟ ಧರ್ಮ ನಮ್ಮ ಪರಪುಣಂಗೆ ಬತ್ತಿ ಬೆಟ್ಟಕ್ಕೆ ಮನ್ಪ ಸಾದಿ ಉಡ್ಲೆ ಅಂತ ಪಣ್ಪ ಅವು ಪರಪುಣವು ಅವು ಎಡ್ಡೆನ ಅಂತ ಅರ್ಥ. ನಿಜ ಮಾತ ಪರಪುಣ ಎಡ್ಡೆನತ್ತೆ ಕೆಲಕ್ಕೆ ಪೆಟ್ಟುಬಾರ್ದಿಗೆ ತಿರುಪುಣಕ್ಕೆಲ್ಲ ಒಳ್ಳೆ ಅಂಡ ನಿಜವಾದ ಎಡ್ಡೆನ ಅಂತ ಗೊತ್ತಾಂಡ ನಮ್ಮ ಖಂಡಿತ ಈಗ ಸಾಧು ಗುರುಪ ಅಂತ ಪೋಡು. ಉದ್ಯಮಿ ಸುಜೀರ್ ಗುತ್ತು ಐತಪ್ಪ ಆಳ್ವ ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿ, ಸಮಾಜದಲ್ಲಿ ಹಿಂದುತ್ವದ ಶಕ್ತಿಯನ್ನು ಮನವರಿಕೆ ಮಾಡಿ ಹಿಂದೂ ಸಮಾಜವನ್ನು ಸಂಘಟಿಸುವ ನಿಟ್ಟಿನಲ್ಲಿ ಶ್ರೀ ವೀರಾಂಜನೇಯ ಮಂದಿರದ ಮೂಲಕ ಇಲ್ಲಿನ ಸಮಿತಿ ಕೆಲಸ ಮಾಡ್ತಾ ಇದೆ ಅಂತ ತಿಳಿಸಿದರು. ನಮ್ಮ ಸ್ವಾಮಿಗಳು ತಮ್ಮ ಜೀವನನು ಇದು ಹಿಂದೂ ಸಮಾಜ ಅರ್ಪಣೆ ಮಾಡ್ತದೆ. ಪ್ರತಿ ಸ್ಟೇಜ್ ಹುಟ್ಟು ಹಬ್ಬ ಅದಕ್ಕೂ ಪ್ರತಿ ಒಂದು ನೆಟ್ಲ ಹಿಂದುತ್ವ ಪಂಡ ದಾತಾಂಡ ಪಂಡದೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇಟ್ಲ ಪ್ರತ್ಯೇಕವಾದ ಬಂಟ್ವಾಳ ತಾಲೂಕು ಪ್ರತಿ ಒಂದು ಸಂಘ ಸಂಸ್ಥೆ ದೈವ ದೇವಸ್ಥಾನಗಳು ಬ್ರಹ್ಮಕರ್ಷಕ ಆವಡೆ ಪ್ರತಿ ಸಂದರ್ಭದಲ್ಲಿ ಇಟ್ಲ ಹಿಂದುತ್ವ ಪಂಡ ದಾತ ನಮ್ಮ ಜವಾಬ್ದಾರಿ ದಾತಾಂಡ ಪಂಡದೆ ಸದಾ ಆಶೀರ್ವಾದ ಮತ್ತೊಂದು ಬರ್ತದೆ. ಜನಜಾಗೃತಿ ನಮ್ಮ ಉತ್ಸವ ಸಮಿತಿ ಗೌರವಾಧ್ಯಕ್ಷ ಅರುಣ್ ಕುಮಾರ್ ಶೆಟ್ಟಿ ನುಲಿಯಾಲಗುತ್ತು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಮುಖರಾದ ಚಂದ್ರಶೇಖರ್ ಗಾಂಭೀರ್, ಉತ್ಸವ ಸಮಿತಿ ಅಧ್ಯಕ್ಷ ರಕ್ಷಿತ್ ಸುಜೀರ್ ದಯ್ಯಡ್ಕ, ಮಹಿಳಾ ಸಮಿತಿ ಅಧ್ಯಕ್ಷೆ ಮೀನಾಕ್ಷಿ ದತ್ತನಗರ ಉಪಸ್ಥಿತರಿದ್ದರು. ಮಂದಿರದ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕರಿಸಿದ ದಾನಿಗಳನ್ನು ಶ್ರೀಗಳು ಗೌರವಿಸಿದರು. 19ನೇ ವಾರ್ಷಿಕೋತ್ಸವದ ಅಂಗವಾಗಿ ಗಣಹೋಮ, ಶ್ರೀ ಸತ್ಯನಾರಾಯಣ ಪೂಜೆ, ಭಜನೆ, ಯಕ್ಷಗಾನ ನೆರವೇರಿತು. ಏಕಲ ನಿಖಿಲನ ಮೆಟ್ಟು ಪಡು ಅಂಚನೆ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳ